ಇವತ್ತೊಂದು ತುಂಬಾ ಡಿಫ್ರೆಂಟಾಗಿ ಮಾಡಬಹುದಾದಂಥ ತುಂಬಾ ರುಚಿಯಾಗಿರುವಂತಹ ಬುರ್ಜಿ ಚಪಾತಿಯನ್ನು ಹೇಗೆ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಚಪಾತಿ ತಿನ್ನೋದಕ್ಕೆ ಪಲ್ಯ ಆಗಲಿ, ಸಾಗು ಆಗಲಿ, ಚಟ್ನಿ ಆಗಲಿ ಯಾವುದು ಬೇಕಾಗಿಲ್ಲ. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಹೊಸ ರೀತಿಯ ಬುರ್ಜಿ ಚಪಾತಿ ಮಾಡಲಿಕ್ಕೆ ನಾನೊಂದು 5ರಷ್ಟು ಮೊಟ್ಟೆನ ತಗೊಂಡಿದ್ದೇನೆ. ಈ ಮೊಟ್ಟೆನ ಒಂದು ಪಾತ್ರೆಗೆ ಒಡೆದ್ಬಿಟ್ಟು ಹಾಕಿಬಿಟ್ಟು ಇದನ್ನ ನೀಟಾಗಿ ನಾವು ಬೀಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಂದ ಮಾಡಿ. ಇದು ರೆಡಿ ಆಗಿದೆ. ಮೊದಲಿಗೆ ನಾವೊಂದು ಬುರ್ಜಿಯನ್ನು ಮಾಡ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂಚೂರು ಕಾಯಿಸಿ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಜೀರಿಗೆ ಚೂರು ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಂದರೆ ಅದು ಪಟಪಟ ಅಂತ ಹೇಳುತ್ತಲ್ಲ ಅಷ್ಟಾಗಬೇಕು. ಇವಾಗ ಇದಕ್ಕೆ 2 ಈರುಳ್ಳಿನ ನೋಡಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಅಥವಾ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈಗ ಇದನ್ನ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂಚೂರು ಮೀಡಿಯಂ ಫ್ರೈ ಆದ ನಂತರ 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಮೊಟ್ಟೆಯ ಮಿಕ್ಸನ್ನು ಹಾಕೊತಾ ಇದ್ದೇನೆ. ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಹೀಗೇ ಬಿಡಬೇಕು. ಅಂದರೆ ಇಮಿಡಿಯೇಟ್ ಆಗಿ ನಾವು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಇನ್ನೊಂದು ಚೂರು ಗಟ್ಟಿ ಆಗಬೇಕು. ಒಂದ್ಸರಿ ಬೇಕಾದರೆ ನೀಟಾಗಿ ಮಗಚ್ಕೊಳ್ಳಿ. ನಾರ್ಮಲ್ ಆಗಿ ನಾವು ಬುರ್ಜಿಯನ್ನು ಮಾಡ್ತೀವಲ್ವ, ಅದೇ ಥರ. ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ನೀಟಾಗಿ ಈ ಥರ ಮಗಿಸ್ತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಪುಡಿ ಪುಡಿ ಆಗಬೇಕಿದು. ಪಸ ಇರುತ್ತಲ್ವ, ಅದು ಸ್ವಲ್ಪ ಡ್ರೈ ಆಗಬೇಕು. ಮತ್ತು ಇದಕ್ಕೆ ಟೊಮೆಟೊ ಹಾಕಬಾರ್ದು, ಯಾಕಂತಂದರೆ ಚಪಾತಿ ಮಾಡಲಿಕ್ಕಿರೋದ್ರಿಂದ ನಾವು ಟೊಮೆಟೊ ಹಾಕಿದರೆ ತುಂಬ ಮೆತ್ತಗಾಗುತ್ತೆ. ಈಗ ಇದಕ್ಕೆ ಫೈನಲ್ ಆಗಿ ಒಂಚೂರು ಖಾರದ ಪುಡಿ, ಒಂಚೂರು ಕಾಳು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿ. ಇದರದ್ದು ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಉರಿನ ಕಮ್ಮಿ ಇಟ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮುಗಿಯಿತು, ಇಷ್ಟೇ, ಬುರ್ಜಿ ರೆಡಿ ಆಗಿದೆ. ಇವಾಗ ಸ್ಟವನ್ನು ಬಂದ್ ಮಾಡೋಣ. ನೋಡಿ, ರುಚಿ ರುಚಿಯಾಗಿರುವಂತಹ ಎಗ್ ಬುರ್ಜಿ ರೆಡಿ ಆಗಿದೆ. ಇವಾಗ ಚಪಾತಿನ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೇನೆ. ಕಲರ್ ಚೆನ್ನಾಗಿ ಬರುತ್ತೆ ಚಪಾತಿದು. ಮತ್ತು ನಾವು ಮೊಟ್ಟೆದು ಬುರ್ಜಿದು ಚಪಾತಿ ಮಾಡೋದ್ರಿಂದ ಅದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಅರಿಶಿನ ಪುಡಿ ಒಳ್ಳೆಯದು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಉಪ್ಪೆಲ್ಲ ಹಾಕಿದ್ದೀವಲ್ವ, ನೀಟಾಗಿ ಮಿಕ್ಸ್ ಆಗಲಿ. ಈಗ ಈ ಹಿಟ್ಟನ್ನು ಕಲಿಸ್ಲಿಕ್ಕೆ ನಾರ್ಮಲ್ ಆಗಿ 2 ಕಪ್ ಹಿಟ್ಟಾದರೆ 1 ಕಪ್ಪಷ್ಟು ನಾವು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಹೋಗಬೇಕಿದ್ನ. ಒಮ್ಮೆಗೆ ಜಾಸ್ತಿ ನೀರನ್ನು ಹಾಕಿದರೆ ನಮಗೆ ಕಷ್ಟ ಆಗುತ್ತೆ, ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಹೋಗೋಣ. ನೋಡಿ, ಒಂದ್ಸರಿ ಇಷ್ಟು ಮೆತ್ತಗಾದ ನಂತರ ಇದಕ್ಕೆ 1ರಿಂದ 2 ಟೇಬಲ್ ಸ್ಪೂನಷ್ಟು ಯಾವುದಾದ್ರೂ ಅಡುಗೆ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ನಾದ್ಕೋಬೇಕು. ನೋಡಿ, ಈ ಥರ ಮೆತ್ತಗಾಗಬೇಕು ಚಪಾತಿ ಹಿಟ್ಟು. ಚಪಾತಿ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಇದನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ಇಷ್ಟು ಮೆತ್ತಗಾದರೆ ನಾವು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಂಡೆನ ಮಾಡಿಕೊಂಡು
ಉಂಡೆನ ಒಂದು ಸ್ವಲ್ಪ ನಾವು ದೊಡ್ಡದೇ ಮಾಡಬೇಕು, ಯಾಕಂತಂದರೆ ಇದು ಸ್ಟಫ್ಡ್ ಚಪಾತಿ ಆಗಿರೋದ್ರಿಂದ ಚಪಾತಿ ಒಂಚೂರು ದೊಡ್ಡದಿರಬೇಕು. ಈ ಥರ ನೀಟಾಗಿ ಕ್ರ್ಯಾಕ್ ಇಲ್ಲದಾಗಿ ಉಂಡೆನ ಕಟ್ಕೊಂಡು ಚಪಾತಿನ ಮಾಡ್ಕೊಳ್ಳೋಣ. ಒಣ ಹಿಟ್ಟನ್ನು ಹಾಕ್ಕೊಂಡು ಚಪಾತಿನ ಲಟ್ಟಿಸ್ಕೊತಾ ಇದ್ದೇನೆ. ನಾರ್ಮಲ್ ಆಗಿ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋ ಥರನೇ ನೀಟಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ನಾವು ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಆಮೇಲೆ ತುಂಬ ತೆಳ್ಳಗೆ ಬೇಡ, ಇಷ್ಟು ದಪ್ಪ ಸಾಕು ನೋಡಿ. ಇವಾಗ ಇದಕ್ಕೆ ನಾವು ಮಿಡ್ಲಲ್ಲಿ ಈ ಬುರ್ಜಿ ಇದೆಯಲ್ವ, ಅದನ್ನ ಈ ಥರ ಹಾಕೋಬೇಕು. ಈ ಥರ ಬುರ್ಜಿನ ಹಾಕ್ಕೊಂಡು ನಾವು ಈ ಚಪಾತಿನ ಫೋಲ್ಡ್ ಮಾಡ್ಕೋಬೇಕು 4 ಸೈಡ್. ನೀವು ಇದನ್ನ ರೌಂಡ್ ಥರ ಬೇಕಾದರೂ ಫೋಲ್ಡ್ ಮಾಡ್ಕೋಬಹುದು. ನೋಡಿ, ಈ ಥರ. ಇಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಇದನ್ನ ನಾವು ಕೊನೆಗೆ ಕಾಯಿಸ್ಕೊಳ್ಳೋದು. ಈ ಥರ ಸ್ವಲ್ಪ ಬೇಕಾದರೆ ಪ್ರೆಸ್ ಮಾಡ್ಕೊಂಡು ದೊಡ್ಡದು ಮಾಡಿ, ಬಟ್ ಸುಮ್ಮನೆ ಕಟ್ ಮಾಡ್ಕೋಬೇಡಿ. ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ ನಂತರ ಸ್ವಲ್ಪ ಎಣ್ಣೆ ಇರುತ್ತಲ್ವ, ಅದನ್ನ ಈ ಥರ ಸವರ್ಕೋಬೇಕು. ಅದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಬುರ್ಜಿ ಚಪಾತಿ ಇದೆಯಲ್ವ, ಅದನ್ನ ನಿಧಾನಕ್ಕೆ ಈ ಥರ ಹಾಕ್ಕೋಬೇಕು. ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಆಯಿಲನ್ನು ಸವರಬೇಕು ಈ ಥರ. ಆಮೇಲೆ ಮಗುಚಿ ಹಾಕಬೇಕು. ನೀಟಾಗಿ ಮಗುಚಿ ಹಾಕ್ತಾ ಈ ಥರ ಕಾಯಿಸ್ಬೇಕು. ಎರಡೂ ಕಡೆ ಮಗುಚಿ ಹಾಕ್ಕೊಂಡು ನೀಟಾಗಿದೆಯಲ್ವ, ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಆಯಿಲ್ ಬೇಕಿದ್ರೆ ಸ್ವಲ್ಪ ಅಪ್ಲೈ ಮಾಡ್ಕೋಬಹುದು. ನೀಟಾಗಿ ಚಪಾತಿ ಬೇಯಲಿ. ನೋಡಿ, ಬುರ್ಜಿ ಚಪಾತಿ ರೆಡಿಯಾಗಿದೆ. ನೋಡಿದ್ರಲ್ವ, ಇಷ್ಟೇ. ತುಂಬಾ ಸಿಂಪಲ್ಲಾಗಿ ಈ ಬುರ್ಜಿ ಚಪಾತಿಯನ್ನು ಮಾಡ್ಬೋದು. ತಿನ್ನೋದಕ್ಕೆ ಪಲ್ಯ ಆಗಲಿ, ಚಟ್ನಿ ಆಗಲಿ, ಸಾಗು ಆಗಲಿ ಯಾವುದೂ ಬೇಕಾಗಿಲ್ಲ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ, ಮಕ್ಕಳಿಗೆ ನಾವು ಬಾಕ್ಸಿಗೆ ಹಾಕ್ಕೊಡ್ತೀವಲ್ವ, ಆವಾಗ ಸಪ್ರೇಟಾಗಿ ಪಲ್ಯ ಎಲ್ಲ ಕಳಿಸ್ಕೊಡ್ಬೇಕಾಗಿಲ್ಲ. ಇದನ್ನೇ ನಾವು ರೋಲ್ ಟೈಪ್ ಮಾಡಿ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಮೊಟ್ಟೆ ನಾವು ಹಾಕಿರೋದ್ರಿಂದ ಮಕ್ಕಳಿಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ಮರೆಯದೆ ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನಿಮಗೆಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.